ಅಡ್ವೊಕೇಟ್ ಇದ್ದಾರಲ್ಲ ಅವರ ಥ್ರೂ ಅಲ್ಲಿ ನಮಗೆ ನಾವು ಕೋರ್ಟದ್ದು ಸೈನ್ ನಾವು ಇಲ್ಲಿ ಅಂದರೆ ಕೊಟೇಶನ್ ಕೊಟ್ಟರು ಅದರಲ್ಲಿ ನಾವು ಸೈನ್ ಮಾಡಿದ್ವಿ. ನಾವು ಇವಳು ಅಡಲ್ಟ್ ಆಗಿದ್ದರಿಂದ ಇವಳು ಬ್ಯಾಂಗ್ಳೂರ್ ಹೋಗಿ ಸೈನ್ ಹಾಕಿ ಬಂದರು. ಮತ್ತು ನಾವು ಇಲ್ಲಿ ಹಾಕಿದ್ವಿ. ನಾವು ಇಲ್ಲಿ ನಮಗೆ ನಮ್ಮ ಪೇರೆಂಟ್ಸ್ ಆದರೆ ನಾವು ಇಲ್ಲೇ ಸೈನ್ ಹಾಕಿದ್ವಿ. ಸರಿ, ಕೋರ್ಟಿಗೆ ಹೋದ ವಿಷಯ ಏನು? ಯಾವ ವಿಷಯಕ್ಕೆ? ಇದು ಹಿಜಾಬ್ ಹೇಳಿ. ಬನ್ನಿ ಒಂದು ನಿಮಿಷ, ಇಲ್ಲಿ ಮುಂದೆ ಬನ್ನಿ. ಮುಂದೆ ಬನ್ನಿ ಸ್ವಲ್ಪ. ನಾವು ರಿಕ್ವೆಸ್ಟ್ ಮಾಡಿದ್ರು ಸರ್, ಪ್ರಿನ್ಸಿಪಲ್ ಹತ್ರ, ಕಾಲೇಜ್ ಹತ್ರ, ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲ ಟ್ರೈ ಮಾಡಿದ್ರು, ಎಲ್ಲ ಪಾಸಿಬಲ್ ಟ್ರೈ ಮಾಡಿದ್ರು. ಬಟ್ ಇದು ಲೀಗಲ್ ಅಂದರೆ ಇದೇ ವೇ ಕಾಣಿತ್ತು ಸರ್. ಮತ್ತು ಇಲ್ಲಿಗಲ್ ಆಗಿ ನಾವು ಇದು ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸರ್. ಸೊ ನಾವು ಲೀಗಲ್ ವೇಗೆ ಹೋಗಿ ನಾವು ಕೋರ್ಟಿಗೆ ಪಿಟಿಷನ್ ಹಾಕಿ ಈಗ ನಾವು ಜಸ್ಟ್ ಜಡ್ಜ್ಮೆಂಟಿಗೆ ವೇಟ್ ಮಾಡ್ತೀವಿ. ನಮಗೆ ಹಿಜಾಬ್ ಹಾಕಲಿಕ್ಕೆ ಪರ್ಮಿಷನ್ ಬೇಕು ಸರ್. ಆ್ಯಸ್ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್, ವಿ ವಾಂಟ್ ದ ಪರ್ಮಿಷನ್ ಟು ವೇರ್ ಹಿಜಾಬ್ ಆಸ್ ಸೂನ್ ಆಸ್ ಪಾಸಿಬಲ್. ಮೀಟಿಂಗ್ ಮಾಡಿ ಏನಾಯ್ತು? ಮನೆಯಲ್ಲಿ ಏನು ಹೇಳಿದ್ರು ನಿಮ್ಮ ಮನೆಯಲ್ಲಿ? ನಿನ್ನೆ ಪೇರೆಂಟ್ಸ್ ಕೂಡ ಬಂದರು. ಪೇರೆಂಟ್ಸ್ ಒಟ್ಟಿಗೆ ಮಾತಾಡಿದರು. MLA ಅವರು ತುಂಬ ಜನರಿದ್ದರು. ಅವರು ಹೇಳಿದರು ಡೈರೆಕ್ಟ್ಲಿ, ಲೈಕ್ ಕೈಂಡ್ ಆಫ್ ಥ್ರೆಟ್ಸ್. ಅವರು ಡೈರೆಕ್ಟ್ಲಿ ಹೇಳಿದರು, ನೀವು ಕಾಲೇಜಿಗೆ ಬರಲಿಕ್ಕೆ ಇದ್ದರೆ ಜಸ್ಟ್ ಹಿಜಾಬ್ ಕಟ್ಕೊಂಡು ಬನ್ನಿ, ಇಲ್ಲದಿದ್ದರೆ ಬರೋದೇ ಬೇಡ. ಇಲ್ಲಾಂದರೆ ನಿಮಗೆ ಕಾಲೇಜಿಂದ ಗೇಟಿಂದ ಹೊರಗೆ ಆಗ್ತೇವೆ ಅಂತ ಹೇಳಿ, ನಿಮ್ಮ ಆ್ಯಕ್ಷನ್ ಎಲ್ಲ ತಗೊಳ್ತೇವೆ ನಿಮ್ಮ ಮೇಲೆ. ಅವರು ಮೂರು ಕೊಟ್ಟು ಫಸ್ಟ್ ನೀವು TC ತಗೊಂಡೋಗಿ ಅಲ್ಮಸ್ ಅವರು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಫಸ್ಟ್ ನಮಗೆ TC ತಗೊಂಡೋಗಿ ಅಂತೆ, ನೀವು TC ತಗೊಂಡೋಗಿ ಬೇರೆ ಕಾಲೇಜ್ ಇಲ್ಲದ್ರೆ ಅಲ್ಲಿ ಹೋಗಿ. ಮತ್ತೊಂದು ಸತಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ನಿಮಗೆ ಕಾಲಿಷ್ಟು ಜನರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೇವೆ ಅಂತ. ನಿನ್ನೆ ನಮಗೆ ಫುಲ್ ಥ್ರೆಟ್ನ ಥರ ಕೊಟ್ಟು ಅವರು ಹೇಳಿದರು, ನಿಮಗೆ ನಾವು ಬಂದರೆ ಹೀಗೆ ಶಾಲ್ ಹಾಕಿ ನಿಮಗೆ ಕಾಲೇಜ್ನ ಕಂಪೌಂಡಿಂದ ಹೊರಗೆ ಬ್ಯಾಕ್ ಮಾಡ್ತೇವೆ. ಈಗ ಪರ್ಮಿಷನ್ ಕೊಡಲಿಲ್ಲ ಅವರು. ಈಗ ನೀವು ಒಳಗಿದ್ದೀರಲ್ಲ? ಹಾಂ, ಇದು ಈಗ ಆಗದಿಂದ ನೀವು ಒಳಗೆ ಅಂದರೆ ಕ್ಲಾಸ್ ಒಳಗೆ ತೆಗೆಯುವುದಿಲ್ಲ ಅವರು. ಇಲ್ಲ, ಇಲ್ಲಿ ಕೂಡ ಬಿಡಲಿಲ್ಲ. ಪೊಲೀಸ್ ಎಲ್ಲ ಬಂದರು ಇಲ್ಲಿಗೆ. 8-9 ಮೆಂಬರ್ಸ್ ಪೊಲೀಸ್ ಜನರು ಇದ್ರು ಇಲ್ಲಿ. ಮತ್ತು ಅವರು ಬಿಡ್ತಿರಲಿಲ್ಲ ನಮಗೆ ಒಳಗೆ ಹೋಗ್ಲಿಕ್ಕೆ. ನಾವು ಹೋಗೋದು ಆಮೇಲೆ ಅವರು ಕರ್ಕೊಂಡು ಹೊರಗೆ ಬರ್ತಿದ್ದಾರೆ. ನಾವು ಜಸ್ಟ್ ಅಲ್ಲಿಗೆ ಬಂದು ಕೂತ್ಕೊಂಡಿದ್ವಿ. ಅಲ್ಲಿ ಜಸ್ಟ್ ಆಚೆ ಹೋಗುವಾಗ ಅವ್ರು ನಮಗೆ ಉಂಟಲ್ಲ ಹೋಗ್ಲಿಕ್ಕಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ನಮಗೆ ಹೇಳಿದ್ರು, ನೀವು ಹೋಗಿ ಕ್ಯಾಂಪಸ್ಸಿನ ಒಳಗೆ, ನೀವು ಎಂಟ್ರಿ ಇಲ್ಲ ನಿಮಗೆ ಇರಲಿಲ್ಲ. 8-9 ಪೊಲೀಸ್ ಆಫೀಸರ್ಸ್ ಇದ್ರು ಇಲ್ಲಿ. ಅವರು ಫುಲ್ ಇಲ್ಲಿ ಇದ್ರು. ಅಲ್ಲಲ್ಲ, ನಿನ್ನೆ ಮೀಟಿಂಗ್ ಆಗಿ ನಿಮ್ಮ ಪೇರೆಂಟ್ಸ್ ಜೊತೆ ಹೇಳಿದ್ರಲ್ವಾ, ನಾಳೆಯಿಂದ ಹಿಜಾಬ್ ಹಾಕೋದಿದ್ರೆ ಮಾತ್ರ ಬರಬೇಕು ಹೇಳಿ. ನಿಮ್ಮ ಪೇರೆಂಟ್ಸ್ ಮನೆಯಲ್ಲಿ ಹೇಳಲಿಲ್ವಾ? ಅವ್ರು ಹೇಳಿದ್ರು ಹಾಕ್ತೀವಿ, ಯಾಕೆಂದರೆ ನೀವು ಎಂತ ಸಹ ಕ್ರೈಮ್ ಮಾಡ್ತಿಲ್ಲ, ನೀವು ನಿಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಕೇಳ್ತಿರೋದು. ಮತ್ತೆ ನಾವು ನಮ್ಮ ಯೂನಿಫಾರ್ಮ್ಸ್ ಕವರ್ ಮಾಡ್ತಿಲ್ಲಲ್ಲ ಸರ್, ನಾವು ಮಾತ್ರ ಒಂದು ಹೆಡ್ ಕವರ್ ಮಾಡ್ತಿರ್ಲಿಲ್ಲ ಸರ್. ಅಲ್ಲಮ್ಮ, ಕ್ರೈಮ್ ಮಾಡೋದಲ್ಲ, ಈಗ ಇದು ರೂಲ್ಸ್ ಇರ್ತದಲ್ಲ, ಅದನ್ನು ಫಾಲೋ ಮಾಡಬೇಕಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ಪ್ರೊವೈಡಿಂಗ್ ಅಸ್ ದಿಸ್ ರೈಟ್. ಸರ್, ಇದೊಂದು ಕಾಲೇಜ್ ಮಾತ್ರ ಅಲ್ಲಲ್ಲ ಹಿಜಾಬ್ ಹಾಕುವುದಿಲ್ಲ. ಇಲ್ಲಿ ಒಂದು ವುಮೆನ್ಸ್ ಕಾಲೇಜ್ ಉಂಟು ಗವರ್ಮೆಂಟ್, ಅಲ್ಲಿ ಹಾಕ್ತಾರೆ ಹಿಜಾಬ್. ನಮ್ಮ ಕಾಲೇಜಲ್ಲಿ ಪಾಸ್ಟ್ ಫ್ಯೂ ಇಯರ್ಸ್ ಇಂದ ಹಾಕ್ತಿದ್ದಾರೆ. ಅದು ಹೇಳಿ ಸರ್, ಅದು ಕೇಳಿ ಅವರ ಹತ್ರ. ಶ್ರೀಶಂಕರ್ ಕಾಲೇಜ್ ಗವರ್ಮೆಂಟ್ ಕಾಲೇಜ್, ಅಲ್ಲಿ ಕೂಡ ವಿದ್ಯಾರ್ಥಿಗಳು ಹಾಕ್ತಾರೆ ಸರ್. ನಿನ್ನೆ MLA ಹೇಳಿದ್ರೆ ಎಲ್ಲ ಒಪ್ಪಿದ್ದಾರೆ, ಒಬ್ಬರು ಮಾತ್ರ ಅವ್ರು ನಾಳೆ ಹೇಳ್ತಾರೆ ಹೇಳಿ. ನಿನ್ನೆ ಒಪ್ಪಿದ್ರಾ ನೀವು? ಹಾಗಾದರೆ ಶಾಸಕರೆಂತ ಮತ್ತೆ ತಪ್ಪು ಮಾಹಿತಿ ಕೊಟ್ಟದ? ಮತ್ತೆ ನಾವು ನಮ್ಮ ಯೂನಿಫಾರ್ಮ್ಸ್ ಕವರ್